ತಮ್ಮ ಕ್ಷೇತ್ರದ ಕೆಲಸ ಮಾಡುವುದಕ್ಕಿಂತ ಜಾಸ್ತಿ ಶಾಸಕ ಯುಟಿ ಖಾದರ್ ಅವರು ಸುದ್ದಿಗೋಷ್ಠಿಗಳನ್ನು ನಡೆಸುತ್ತಿದ್ದಾರೆ. ಜಿಲ್ಲೆಯ ಎಲ್ಲಿಯೂ ಆಕ್ಸಿಜನ್ ಬೆಡ್ ಇಲ್ಲದೆ ಯಾರೂ ಸಾಯಲಿಲ್ಲ. ಇದು ಜಿಲ್ಲೆಯ ಕ್ಷೇತ್ರದ ಶಾಸಕರು ನಿರಂತರವಾಗಿ ಪ್ರಚಾರವಿಲ್ಲದೆ ದುಡಿಯುವ ಮೂಲಕ ಸಾಧ್ಯವಾಗಿದೆ ಎಂದು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ನಿಗಮದ ಅಧ್ಯಕ್ಷ ಸಂತೋಷ್ ರೈ ಬುಳ್ಯಾರ್ ಹೇಳಿದರು. ತೊಕ್ಕೊಟ್ಟು ಕಾಪಿಕಾಡ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬುಳ್ಯಾರ್ ಅವರು, ಜಿಲ್ಲೆಯಲ್ಲಿ ಕೋವಿಡ್ ಅಬ್ಬರ ಹೆಚ್ಚಾದರೂ ಕೂಡ ಶಾಸಕರು ನಿಯಂತ್ರಿಸಲು ಅವಿರತವಾಗಿ ದುಡಿಯುತ್ತಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸೇರಿದಂತೆ ಕೊರೋನಾ ವಾರಿಯರ್ಗಳ ಸೇವೆಯೂ ಬಹಳಷ್ಟಿದೆ. ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಕೋವಿಡ್ ವಾರ್ ರೂಮ್ ಪರಿಣಾಮಕಾರಿಯಾಗಿ ಕಾರ್ಯಾಚರಿಸಿ ಸೋಂಕಿತರಿಗೆ ಬೇಕಾದ ಆಸ್ಪತ್ರೆ, ಐಸಿಯು ಅನ್ನು ಒದಗಿಸುವಲ್ಲಿ ಬೆಳಿಗ್ಗೆ 6ರಿಂದ 9ರ ತನಕ ಕಾರ್ಯಾಚರಿಸುತ್ತಿವೆ. ಕೆಲಸ ಮಾಡುವುದಕ್ಕಿಂತ ಜಾಸ್ತಿ ಮಂಗಳೂರು ಕ್ಷೇತ್ರದ ಶಾಸಕ ಯುಟಿ ಖಾದರ್ ಅವರು ಸುದ್ದಿಗೋಷ್ಠಿಗಳನ್ನು ಮಾಡುತ್ತಿದ್ದಾರೆ. ಮಂಗಳೂರು ಕ್ಷೇತ್ರ ಬಿಟ್ಟು ಮಂಗಳೂರು ದಕ್ಷಿಣ ಕ್ಷೇತ್ರದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು. ಇದು ಅಚ್ಚುಕಟ್ಟಾಗಿ ನಡೆಯುತ್ತೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆ ಬಂದಿರಬಹುದು, ರಾಷ್ಟ್ರದಲ್ಲಿ ಬೇರೆ ಬೇರೆ ಸಮಸ್ಯೆ ಬಂದಿರಬಹುದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ನ ಅಬ್ಬರ ಜಾಸ್ತಿ ಇದ್ದರೂ ಕೂಡ ಜಿಲ್ಲಾಡಳಿತದ ಒಟ್ಟಿಗೆ ರಾಜ್ಯ ಸರ್ಕಾರವು ಮಾಡುತ್ತಿರುವಂಥ ಕೆಲಸ ಎಲ್ಲಿ ಕೂಡ ಯಾವನೇ ಒಬ್ಬನಿಗೆ ಕೂಡ ಆಕ್ಸಿಜನ್ ಇಲ್ಲದ ಸಮಸ್ಯೆ ಆಗಲಿಲ್ಲ. ಯಾವುದೇ ಹಾಸ್ಪಿಟಲ್ನಲ್ಲಿ ಕೂಡ ಬೆಡ್ ಇಲ್ಲದ ಸಮಸ್ಯೆ ಆಗಲಿಲ್ಲ. ಎಲ್ಲಿ ಕೂಡ ಐಸಿಯು ಅದರ ಸಮಸ್ಯೆ ಆಗಲಿಲ್ಲ. ಕಾರಣ ಏನೆಂದರೆ ರಾಜ್ಯಾಧ್ಯಕ್ಷರು, ಉಸ್ತುವಾರಿ ಸಚಿವರು, MLAಗಳು, DC ಅವರು, DHO ಮತ್ತು ಅವರ ಟೀಮ್ನವರು, ಅದರೊಟ್ಟಿಗೆ ಪೊಲೀಸ್ ಇಲಾಖೆ ಕಮಿಷನರ್ ಮತ್ತು ಇಲಾಖೆ ತಾಲೂಕು ಅಧಿಕಾರಿಗಳ ಆ ಟೀಮ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಆ ಅತ್ಯುತ್ತಮವಾಗಿ ಕೆಲಸ ಮಾಡಿ ಅಬ್ಬರ ಇದೆ. ಆ ಅಬ್ಬರವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಕೂಡ ನಮ್ಮ ಜಿಲ್ಲಾಡಳಿತಕ್ಕೆ ಇದೆ. ರಾಜ್ಯಾಧ್ಯಕ್ಷರು ಅವರ ರಾಜ್ಯಾಧ್ಯಕ್ಷರ ಕಚೇರಿಯಲ್ಲಿ, MP ಯ ಕಚೇರಿಯಲ್ಲಿ ಜಿಲ್ಲೆಯ ವಾರ್ ರೂಮ್ ಅನ್ನು ತೆರೆದು ಆ ವಾರ್ ರೂಮಿಗೆ ಪ್ರತಿಯೊಂದು 14 ಸೆಕ್ಷನ್ ಮಾಡಿ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಅತ್ಯುನ್ನತ ಕೆಲಸ ಮಾಡುವವರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟು, ಆಸ್ಪತ್ರೆಯನ್ನು ನೋಡುವವರಿಗೆ ಒಬ್ಬ, ICU ಅನ್ನು ನೋಡುವವರೊಬ್ಬರು, ಆಕ್ಸಿಜನ್ ನೋಡುವವರಿಗೆ ಒಬ್ಬರು, ತೀರಿ ಹೋದರೆ ಅವರನ್ನು ಸ್ಮಶಾನಕ್ಕೆ ಕೊಂಡೋಗುವವರ ಟೀಮು ಒಂದು, ಕರ್ಕೊಂಡು ಬರುವವರು ಒಂದು, ಬೇರೆ ಬೇರೆ ಆಹಾರದ ಸಮಸ್ಯೆ ಆದರೆ ಅದು ಬೇರೆ ಬೇರೆ ಟೀಮ್ಗಳನ್ನು ಮಾಡಿ ಅತ್ಯಂತ ಸುಂದರವಾಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ತನಕ ಆ ವಾರ್ ರೂಮ್ನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಫೋನ್ ನಂಬರ್ ಸಮೇತವಾಗಿ ಜಿಲ್ಲೆಯ ವಾಟ್ಸಪ್ಪು, ಫೇಸ್ಬುಕ್ಕು, ಮಾಧ್ಯಮದವರಿಗೆ ಕೂಡ ನೀಡಿದ್ದೇವೆ. ಮಾಧ್ಯಮದ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೇವೆ. ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾಕೆ ಹೇಳಿದ್ದೇನೆ ಅಂದರೆ, ಈಗ 15 ದಿವಸದಿಂದ ನಾನು ನಿರಂತರವಾಗಿ ನೋಡ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ಯುಟಿ ಖಾದರ್ ಸಾಹೇಬರು ಕೆಲಸ ಮಾಡುವುದಕ್ಕಿಂತ ಜಾಸ್ತಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ ಮಾಡಿದರೂ ನಮಗೆ ಖುಷಿ, ನಾವು ಕೂಡ ಅತ್ಯಂತ ಗೌರವದಿಂದ ಅವರು ಕಾಣ್ತೇವೆ, ನಮ್ಮ ಕ್ಷೇತ್ರದ ಶಾಸಕರು. ಆದರೆ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡದೆ ಮಂಗಳೂರು ದಕ್ಷಿಣದ ವೇದವಾಸ್ ಕಾಮತ್ ಗಂಟೆಯು ನಿರಂತರವಾಗಿ ಆ ಪ್ರವಾಸ ಮಾಡ್ತಾರೆ. ಕ್ಷೇತ್ರದ ಶಾಸಕರು ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ಬೆರಳು ತೋರಿಸ್ತಾ ಇದ್ದಾರೆ. ಅವರು ಕೆಲಸ ಮಾಡೋದಿಲ್ಲ, ಅವರು ಹಾಗೆ ಮಾಡಿದರು. ಬಾರಿಯಿಂದ ಆಕ್ಸಿಜನ್ ಬಂದಾಗ ಅವರು ಪಟಕೆ ನಿಂತರು, ಅವರು ಏನು ಕೆಲಸ ಮಾಡಲಿಲ್ಲ. ಇದೇ ನಮ್ಮ ಯುಟಿ ಖಾದರ್ ಸಾಹೇಬರವರು ಕಳೆದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ, ಆರೋಗ್ಯ ಮಂತ್ರಿಯಾಗಿ ಅವರು ಮಾಡಿದ ಕೆಲಸ ಏನಂದರೆ, ಕೇವಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ವ್ಯಾನ್ಲಾಕ್ ಹಾಸ್ಪಿಟಲಲ್ಲಿ ಕೇವಲ 20 ಬೆಡ್ ಮಾತ್ರ ಐಸಿಯುಲಿತ್ತು. ಇದೀಗ ಕೇಂದ್ರ ಸರ್ಕಾರ ಆಗಿಪ್ಪು, ರಾಜ್ಯ ಸರ್ಕಾರ ಆಗಿಪ್ಪು, ರಾಜ್ಯಾಧ್ಯಕ್ಷರು ಮತ್ತು ಉಸ್ತುವಾರಿ ಸಚಿವರ ಮುಂದಾಳತ್ವದಲ್ಲಿ ಅಲ್ಲಿನ ಶಾಸಕರ ಆ ಉತ್ಸಾಹದಲ್ಲಿ 70 ICU ಬೆಡ್ ಉಂಟು, 250 ಆಕ್ಸಿಜನ್ ಬೆಡ್ ಉಂಟು. ನಿರಂತರವಾಗಿ ಡಾಕ್ಟರ್ಸ್ 24 ಗಂಟೆ ಸೇವೆ ಉಂಟು. ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಕೋವಿಡ್ ಪಾಸಿಟಿವ್ ಇದ್ದು ಬೇರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ವ್ಯವಸ್ಥೆ ಇಲ್ಲದಿದ್ದರೆ ತಕ್ಷಣ DHO ಆಗಿರ್ಬೋದು, DMO ಆಗಿರ್ಬೋದು, ಇನ್ನಿತರ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿರುವಂಥ ಡಾಕ್ಟರ್ಗೆ ತಕ್ಷಣ ಫೋನ್ ಮಾಡಿದರೆ ಅಲ್ಲಿ ಬೆಡ್ಡಿನ ವ್ಯವಸ್ಥೆ ಆಗ್ತದೆ. ಇಷ್ಟೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಇರುವಾಗ ನಮ್ಮ ಶಾಸಕರು ಅವರನ್ನು ದೂರುವುದು, ಮಿನಿಸ್ಟರನ್ನು ದೂರುವುದು, ನಮ್ಮ ರಾಜ್ಯಾಧ್ಯಕ್ಷರನ್ನು ದೂರುವುದು, ಯಡಿಯೂರಪ್ಪರನ್ನು ದೂರುವುದು, ಮೋದಿಯವರನ್ನು ದೂರುವುದು, ಈ ರೀತಿಯ ಪ್ರೆಸ್
ಮೀಟ್ ಮಾಡಿ ಅವರಲ್ಲಿರುವಂಥ ಯೋಗ್ಯತೆಯನ್ನು ಸಮಾಜಕ್ಕೆ ತಿಳಿಸ್ತಾ ಇದ್ದಾರೆ. ನಾನು ಅವರಲ್ಲಿ ಕೈ ಮುಗಿಯೋದು ಕೇಳೋದು, ಸಾಹೇಬರೇ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ಯುಟಿ ಖಾದರ್ರೆ ನಿಮ್ಮೊಟ್ಟಿಗೆ ನಾವಿದ್ದೇವೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನಾದರೂ ಅವಶ್ಯಕತೆ ಇದ್ದರೆ ರಾಜ್ಯಾಧ್ಯಕ್ಷರ ಮುಖಾಂತರವಾಗಿ ನಿಮ್ಮೊಟ್ಟಿಗಿದ್ದೇವೆ. ನಮ್ಮ ಉಸ್ತುವಾರಿ ಸಚಿವರು, ಅದರೊಟ್ಟಿಗೆ ನಮ್ಮ ಮೀನುಗಾರಿಕಾ ಸಚಿವರು ಅಂಗರ್ ಅವರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಅಲೆಮಾರಿ ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಂಗಳೂರು ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್, ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇಳಕಟ್ಟೆ, ನವೀನ್ ಪಾದಲ್ಪಾಡಿ, ಬಿಜೆಪಿ ಮಧ್ಯಮ ವಿಭಾಗದ ಅಜಿತ್ ಉಳ್ಳಾಲ್ ಹಾಗೂ ಆನಂದ್ ಶೆಟ್ಟಿ ಉಪಸ್ಥಿತರಿದ್ದರು.